ಉಡುಪಿ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ವಶಪಡಿಸಿಕೊಂಡ ಸುಮಾರು 9 ಕೆಜಿ 937 ಗ್ರಾಂ 209 ಮಿಲಿಗ್ರಾಂ ತೂಕದ ಅಂದಾಜು ಮೌಲ್ಯ ರೂಪಾಯಿ 7,12,963 ಬೆಲೆಯ ಗಾಂಜಾ, 345 ಗ್ರಾಂ 596 ಮಿಲಿಗ್ರಾಂ ಎಂಡಿಎಂಎ, ಅಂದಾಜು ಮೌಲ್ಯ ರೂಪಾಯಿ 8,08,464 ಹಾಗೂ ಮೌಲ್ಯರಹಿತ 61 ಗ್ರಾಂ 430 ಮಿಲಿಗ್ರಾಂ ಬಿಳಿ ಪೌಡರ್ಗಳನ್ನು ಗುರುವಾರ ಬೆಳಗ್ಗೆ ನಂದಿಕೂರಿನ ಆಯುಷ್ ಎನ್ವಿರೋಟೆಕ್ ಪ್ರೈವೇಟ್ ಸಂಸ್ಥೆಯಲ್ಲಿ ನಾಶಪಡಿಸಲಾಯಿತು. ಇದರ ಅಂದಾಜು ಮೊತ್ತ 15,21,427 ಎಂದು ಅಂದಾಜಿಸಲಾಗಿದೆ. ಇದನ್ನು ಉಡುಪಿ ನಗರ ಠಾಣೆ, ಸೆಂಟ್ ಠಾಣೆ, ಮಲ್ಪೆ, ಪಡುಬಿದ್ರಿ, ಶಿರ್ವ, ಕಾರ್ಕಳ, ಮಣಿಪಾಲ ಠಾಣಾ ವ್ಯಾಪ್ತಿಯಲ್ಲಿ ವಶಪಡಿಸಿಕೊಳ್ಳಲಾಗಿದೆ. ಈ ಸಂದರ್ಭ ಉಡುಪಿ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್, ಸಹಾಯಕ ಪೊಲೀಸ್ ಅಧೀಕ್ಷಕಿ ಹರ್ಷ ಪ್ರಿಯಾಂವದ, ಉಡುಪಿ ಪೊಲೀಸ್ ಉಪಾಧೀಕ್ಷಕ ಪ್ರಭು ಟಿಡಿ, ಪಡುಬಿದ್ರಿ ಠಾಣಾಧಿಕಾರಿ ಶಕ್ತಿವೇಲು, ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸುಮಾರು ವರ್ಷಗಳಿಂದ ಬೇರೆ ಬೇರೆ ಗಾಂಜಾ ಮತ್ತು ಮಾದಕ ವಸ್ತುಗಳ ಪ್ರಕರಣಗಳಲ್ಲಿ ವಶಕ್ಕೆ ತಗೊಂಡಿರುವಂತಹ ಡ್ರಗ್ಸನ್ನು ಮಾನ್ಯ ನ್ಯಾಯಾಲಯ ಪರ್ಮಿಷನ್ ಮೇಲೆ ನಾವು ಅದನ್ನು ಡಿಸ್ಪೋಸ್ ಮಾಡ್ತಾ ಇದ್ದೀವಿ. ಇವತ್ತು ನಾವು 2021ರದ 1 ಪ್ರಕರಣ, 24ರಿಂದ 3 ಪ್ರಕರಣ, 25ರಿಂದ 6 ಪ್ರಕರಣ, ಹೀಗೆ ಸುಮಾರು 10 ಪ್ರಕರಣಗಳಿಗೆ ಸಂಬಂಧಪಟ್ಟಾಗಿರುವಂತಹ ಡ್ರಗ್ಸನ್ನು ಇಲ್ಲಿ ಪ್ರಾಪರ್ ಪ್ರೊಸೀಜರ್ ಪ್ರಕಾರ ಡಿಸ್ಪೋಸ್ ಮಾಡ್ತಿದ್ದೀವಿ. ಅದರಲ್ಲಿ 9 ಕೆಜಿ 937 ಗ್ರಾಂ ಗಾಂಜಾ, 345 ಗ್ರಾಂ MDMA ಪೌಡರು ಮತ್ತು 61 ಗ್ರಾಂ ವೈಟ್ ಪೌಡರ್, ಒಟ್ಟು ಎಲ್ಲ ಸೇರಿ 15.5 ಲಕ್ಷ ಮಾರ್ಕೆಟ್ ಮೌಲ್ಯದ ಡ್ರಗ್ಸನ್ನು ನಾವು ಇವತ್ತು ಪ್ರೊಸೀಜರ್ ಪ್ರಕಾರ